ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ವಾಹನ ಸಂಚಾರ ಹಾಗೂ ಪಾದಚಾರಿಗಳ ಸಂಚಾರಕ್ಕೆ ಹೆಚ್ಚಿನ ಆದ್ಯತೆ ಕಲ್ಪಿಸುವ ನಿಟ್ಟಿನಲ್ಲಿ ನಗರದೊಳಗೆ ಖಾಸಗಿ ವಾಹನಗಳಿಗೆ ಎಲೆಕ್ಟ್ರಾನಿಕ್ ರೋಡ್ ಪ್ರೈಸ್ ಅನುಷ್ಠಾನಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಚಿಂತನೆ ನಡೆಸಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಆರ್ಟಿಒ ಸಭೆಯಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಜಿಲ್ಲಾಧಿಕಾರಿ ಅವರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಅಭಿವೃದ್ಧಿ ಹೊಂದುತ್ತಿರುವ ಮಂಗಳೂರು ನಗರದಲ್ಲಿ ದಿನೇ ದಿನೇ ವಾಹನ ದಟ್ಟಣೆ ಹೆಚ್ಚುತ್ತಿದ್ದು, ನಗರದೊಳಗೆ ಪಾದಚಾರಿಗಳಿಗೆ ನಡೆದಾಡಲು ಕಷ್ಟ ಸಾಧ್ಯವಾಗುತ್ತಿದೆ. ಇದಕ್ಕಾಗಿ ಪದೇ ಪದೇ ರಸ್ತೆ ಅಗಲಗೊಳಿಸುವ ಬದಲು ಅನಗತ್ಯವಾಗಿ ಖಾಸಗಿ ವಾಹನಗಳು ನಗರದೊಳಗೆ ಓಡಾಡುವುದನ್ನು ತಪ್ಪಿಸಲು ERP ವ್ಯವಸ್ಥೆ ಜಾರಿಗೊಳಿಸುವುದು ಅಗತ್ಯವಾಗಿದೆ ಎಂದು ಹೇಳಿದರು. So this is an easy way of controlling or discouraging vehicles. ಈಗ ಏನಾಗುತ್ತೆ, ಸಣ್ಣ ಒಂದು ಶಾಪಿಂಗ್ ಮಾಲ್ಗೆ ಪಕ್ಕದಲ್ಲಿ ಹೋಗಬೇಕಾದ್ರೆ ಕಾರ್ ತೊಗೊಂಡು ಹೋಗ್ತಾರೆ, ಇದು ನಿಲ್ಲುತ್ತೆ, ಆವಾಗ ನಿಮಗೆ ಅಷ್ಟೇ ಸ್ಪೇಸ್ ಸಿಗುತ್ತೆ. ದೆನ್ ವಿ ಶುಡ್ ಡೆವಲಪ್ ದ ಕ್ಯಾರೇಜ್ ವೇ ಕಡಿಮೆ ಮಾಡಿ ಜನ ಓಡಾಡಲಿಕ್ಕೆ ವಾಕರ್ಸ್ಗೆ ನೋಡಿ ನಾವು ಮಾಡ್ತಾ ಇದ್ದೀವಿ ಪೇಮೆಂಟ್. ಆ ಪೇಮೆಂಟ್ ನೋಡಿದರೆ ಅದು ಒಬ್ಬ ಜನ ಕೂಡ ವಾಕ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ಅದರಲ್ಲಿ ಒಂದು ಕಂಬ ಬರುತ್ತೆ, ಒಂದು ಡಸ್ಟ್ಬಿನ್ ಬರುತ್ತೆ. ಹೌ ಇಟ್ ಈಸ್ ವಾಕಬಲ್? ಇಟ್ ಕ್ಯಾನ್ ಬಿ ವಾಕಬಲ್. ಸೆಕೆಂಡ್, ಒಂದು ಮನೆ ಬರುತ್ತೆ, ಒಂದು ಮನೆ ಬಂದಾಗ ವಾಕ್ ವೇ ಇಲ್ಲಿಂದ ಬರುತ್ತೆ, ಕಟ್ ಆಗುತ್ತೆ, ಆ ಮನೆಗೆ ಅವನು ಹೋಗುವುದಕ್ಕೆ ಗೇಟ್, ಆಮೇಲೆ ದೀಸ್ ಆರ್ ಆಲ್ ಇಂಪೆಡಿಮೆಂಟ್ಸ್ ಫಾರ್ ವಾಕಿಂಗ್. ವಾಕ್ ವೇ ಅಟ್ ಲೀಸ್ಟ್ ಶುಡ್ ಬಿ 3 meters ವಾಕ್ ವೇ ವಿತ್ ಗಾಡಿಗಳು ಮೇಲೆ ಹೋಗಬೇಕು. ಅವನು ಮನೆಗೆ ಹೋಗಬೇಕಾದ್ರೆ ಅವನ ಮೇಲೆ ಹೋಗಬೇಕು ಗಾಡಿ, ನಮ್ಮ ವಾಕ್ ವೇ ಸ್ಟಾಪ್ ಮಾಡಬೇಕು. ದಟ್ ಶುಡ್ ಬಿ ಎ ಕ್ಲೀನ್ ಪಾತ್. ಸೊ ದೀಸ್ ಆರ್ ಆಲ್ ಸ್ಟೆಟ್ ಪ್ರಿನ್ಸಿಪಲ್ಸ್ ಇನ್ ಅರ್ಬನ್ ರೋಡ್. ಈ ಬಗ್ಗೆ ಮಹಾನಗರ ಪಾಲಿಕೆ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ಜೊತೆ ಶೀಘ್ರವೇ ಸಭೆ ನಡೆಸಲಾಗುವುದು. ಖಾಸಗಿ ವಾಹನಗಳಿಗೆ ಯಾವ ಪ್ರದೇಶಗಳಲ್ಲಿ ಯಾವ ರೀತಿಯ ದರ ನಿಗದಿಪಡಿಸಬೇಕೆಂದು ಸೂಕ್ತ ಸಲಹೆ ಸೂಚನೆಗಳನ್ನು ಕೇಳಲಾಗುವುದು. ಹಂತ ಹಂತವಾಗಿ ಈ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. Reversal should happen. ಕೂಡಲೇ we will discuss with the Nagarasabha also, corporation also, to bring in such principles, and that is a direction to take. What provisions that you can? Like smart city is there. Already smart city is brought in certain components. Number smart city is trying to open up the waterway. Of course, that is another area that we are wanting to do, which I think is going to be the most important thing that we do for Mangalore, is to brand Mangalore as water. We are underusing our water. ನಾಗೇಶ್ ಕಾವೂರು, V4 News 24/7 ಮಂಗಳೂರು.